Hi friends, welcome to Madhura Kannada Kalyana channel. Today's class I am going to teach you present tense in Kannada. Before that, anyone is new to my channel, please subscribe Madhura Kannada Kalyana and hit the bell icon to get notification of more learning videos. Lesson 10 Sentences Present tense continued. You, Neenu or Nee. This is for younger person. Neenu or ನೀ. ಯು ಗೋ, ನೀನು ಹೋಗು, ನೀನು ಹೋಗು. ಯು ಕಮ್, ನೀನು ಬಾ, ನೀನು ಬಾ. ಯು ರೀಡ್, ನೀನು ಓದು, ನೀನು ಓದು. ಯು ರೈಟ್, ನೀನು ಬರೆ, ನೀನು ಬರೆ. ಯು ಆಸ್ಕ್, ನೀನು ಕೇಳು, ನೀನು ಕೇಳು. ಯು ಸಿಂಗ್, ನೀನು ಹಾಡು, ನೀನು ಹಾಡು. ಯು ಕುಕ್, ನೀನು ಅಡುಗೆ ಮಾಡು, ನೀನು ಅಡುಗೆ ಮಾಡು. ಯು ವರ್ಕ್, ನೀನು ಕೆಲಸ ಮಾಡು, ನೀನು ಕೆಲಸ ಮಾಡು. ಯು ಕ್ಲೀನ್, ನೀನು ಸ್ವಚ್ಛ ಮಾಡು, ನೀನು ಸ್ವಚ್ಛ ಮಾಡು. ಯು ವಾಶ್, ನೀನು ತೊಳಿ, ನೀನು ತೊಳಿ. ಯು ಡ್ಯಾನ್ಸ್, ನೀನು ಕುಣಿ, ನೀನು ಕುಣಿ. ಆರ್ ನೀನು ನರ್ತಿಸು, ನೀನು ನರ್ತಿಸು. ಯು ಸ್ಲೀಪ್, ನೀನು ಮಲಗು, ನೀನು ಮಲಗು. ಆರ್ ನೀನು ನಿದ್ರಿಸು, ನೀನು ನಿದ್ರಿಸು. ಯು ಬಿ ಹ್ಯಾಪಿ, ನೀನು ಸಂತೋಷವಾಗಿರು, ನೀನು ಸಂತೋಷವಾಗಿರು. ಯು ಬಿ ಕ್ವೈಟ್, ನೀನು ಸುಮ್ಮನಿರು, ನೀನು ಸುಮ್ಮನಿರು. So friends, this much is enough for today. Let's learn more new simple sentences in our next learning videos. Until then, thank you and bye-bye.